ಮುಂಬೈ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಕೊಡಮಾಡುವ ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮ ಶ್ರೀ ಪ್ರಶಸ್ತಿ 2021ರ ಪ್ರದಾನ ಕಾರ್ಯಕ್ರಮವು ಅಂಧೇರಿ ಪೂರ್ವದ ಸಾಲಿಟರಿ ಕ್ಲಬ್ ಹೌಸ್ನ ದಿವಂಗತ ಆನಂದ್ ಕೆ ಪೂಜಾರಿ ಪಾಲಡ್ಕ ಸಭಾಗೃಹದಲ್ಲಿನ ದಿವಂಗತ ಶ್ರೀಮತಿ ಅಪ್ಪಿ ಕೃಷ್ಣಶೆಟ್ಟಿ ಕಂಬಿಹಳ್ಳಿ ಚಿಕ್ಕಮಗಳೂರು ವೇದಿಕೆಯಲ್ಲಿ ನಡೆಯಿತು. ಕೇರಳ ರಾಜ್ಯದ ಕಾಸರಗೋಡಿನ ಹಿರಿಯ ಕನ್ನಡಿಗ ಪತ್ರಕರ್ತ ಅಚ್ಚು ಚೇಬಾರಿವರಿಗೆ ಶಾಲು ಹೊದಿಸಿ ₹25,000 ನಗದು, ಪುರಸ್ಕಾರ ಫಲಕ, ಪ್ರಶಸ್ತಿ ಪತ್ರ, ಫಲಪುಷ್ಪವನ್ನಿತ್ತು ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ 2021 ಪ್ರದಾನಿಸಲಾಯಿತು. ದಕ್ಷಿಣ ಮಧ್ಯ ಮುಂಬೈ ಲೋಕಸಭಾ ಕ್ಷೇತ್ರದ ಸಂಸದ ರಾಹುಲ್ ಶೇವಾಲೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪತ್ರಕರ್ತೃತ್ವ ಜವಾಬ್ದಾರಿಯುತ ಸ್ಥಾನವಾಗಿದ್ದು ಪತ್ರಕರ್ತರು ಸಂವಿಧಾನದ ಒಂದು ಶಕ್ತಿಯಾಗಿದ್ದಾರೆ. ಇದನ್ನ ವೃತ್ತಿಯೋ ಪ್ರವೃತ್ತಿಯೋ ಆಗಿಸಿದ ಮುಂಬೈಯಲ್ಲಿನ ಕನ್ನಡಿಗ ಪತ್ರಕರ್ತರಲ್ಲಿ ಕಪಸಮ ಕನ್ನಡ ಮರಾಠಿಗರ ಸಾಮರಸ್ಯತ್ವದ ಬೆಸುಗೆಯನ್ನಾಗಿಸಿದೆ ಎಂದು ಹೇಳಿದರು. पत्रकार जो हमारे पूरी डेमोक्रेसी का एक पिलर है और वो डेमोक्रेसी का पिलर की जो रिस्पॉन्सिबिलिटी है वो रिस्पॉन्सिबिलिटी के तहत आप बहुत सालों से यहाँ पे काम कर रहे हैं. मुंबई हो, महाराष्ट्र में हो, पूरा जो विकास हुआ है, जो डेवलपमेंट में हुई है मुंबई की, उसमें कन्नड़ी के हमारी जो भाई बहन हैं उनके भी योगदान से मुंबई का डेवलपमेंट हुआ है. और मैं भी मेंबर ऑफ पार्लियामेंट जो हूँ, सेकंड बार आपने बताया, मेरे पॉलिटिकल हिस्ट्री के बारे में बताया, जो स्टैंडिंग कमेटी चेयरमैन या म्यूनसिपल काउंसिलर था, तो मैं आज इस मंच पे आप सभी को बताना चाहता हूँ कि जहाँ हमारे जो कन्नड़ भाई और बहन जो साउथ सेंट्रल कॉन्स्टिट्यूंसी में हैं, जो मेरे काउंसिलर एरिया में, उनके आशीर्वाद और सहयोग से मुझे सेकंड टाइम मेंबर ऑफ पार्लियामेंट बनने का मौका मिला, क्योंकि हर बार जब भी मैं रिक्वेस्ट किया उनको. ಪತ್ರಕರ್ತ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೊರನಾಡ ಮತ್ತು ಗಡಿನಾಡ ಪತ್ರಕರ್ತರ ಶಕ್ತಿ ಪ್ರದರ್ಶನದ ಸಂಕೇತ ಈ ಕಾರ್ಯಕ್ರಮವಾಗಿದೆ. ನಾವೆಲ್ಲರೂ ಸಾಂಘಿಕವಾಗಿದ್ದರೆ ಸಂಘದ ಮೂಲಕ ಹಲವಾರು ಸವಲತ್ತುಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದು. ಮುಂದೆಯೂ ಒಗ್ಗಟ್ಟಿನಿಂದ ಐಕ್ಯರಾಗಿ ಸಂಘಟನೆಯನ್ನ ಬಲಶಾಲಿಯಾಗಿಸೋಣ ಎಂದು ಹೇಳಿದರು. ಮತ್ತೆ ಪತ್ರಕರ್ತರ ಸಂಘವನ್ನ ಈ ಕೋವಿಡ್ ಮುಕ್ತ ಸಮಾಜವನ್ನು ಮಾಡುವಲ್ಲಿ ತಾವು ಇದನ್ನು ತೋರಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳಲೇಬೇಕು. ನಾವು ಒಂದು ಮಾತಿಗೆ ಎಷ್ಟೊಂದು ಮೌಲ್ಯ ಇದೆ ಹೇಳುವುದನ್ನು ನೀವು ಅದನ್ನು ತೋರಿಸಿಕೊಟ್ಟಿದ್ದೀರಿ. ಬಹುಶಃ ಕಾರ್ಯಕ್ರಮ ಯಾವುದೇ ಇರ್ಬೋದು, ಅದು ಮಹಾಸಭೆ ಇರ್ಬೋದು ಅಥವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ಬೋದು, ನಾವು ಸದಸ್ಯರು ಎಲ್ಲರ ಜೊತೆಗೂಡಿದಾಗ ಮಾತ್ರ ಅದು ಸಫಲ ಆಗುತ್ತೆ. ಅದರ ಫಲ ಇವತ್ತಲ್ಲ ನಾಳೆ ಎಲ್ರಿಗೂ ಸಿಗುತ್ತೆ ಅನ್ನುವಂಥ ಆಶಯ ನನ್ನದು. ಅದಕ್ಕಾಗಿ ತಾವೆಲ್ಲರೂ ಒಳ್ಳೆ ಮನಸ್ಸಿನಿಂದ ಸಾಂಘಿಕ ಶಕ್ತಿಯನ್ನು ತೋರ್ಪಡಿಸಿದ್ದೀರಿ. ಪ್ರಶಸ್ತಿ ಆಯ್ಕೆ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಮಾತನಾಡಿ, ಪತ್ರಕರ್ತ ಅಂದ್ರೆ ನಿರ್ಭೀತಿತನ, ಇದರ ಅರಿವು ನಮ್ಮ ಕಣ್ಣ ಮುಂದೆ ಬರಬೇಕು. ನಮಗೆ ಸಾಹಿತಿಗಳೆಂದು ಹೆಸರಿದ್ದು ಬರವಣಿಗೆ ಮಾಡಿದ್ರು ಒಬ್ಬ ಪತ್ರಕರ್ತನಲ್ಲಿರುವ ನಿರ್ಭೀತಿ ಸಾಹಿತಿಗೆ ಇರುವುದಿಲ್ಲ. ಭಯವಿಲ್ಲದ ವೃತ್ತಿ ಪತ್ರಕರ್ತೃತ್ವವಾಗಿದೆ. ಸಾಹಿತಿಗೆ ಅಂಜಿಕೆ, ದಾಕ್ಷಿಣ್ಯ ಇರುತ್ತದೆ, ಆದರೆ ಪತ್ರಕರ್ತನಿಗಿಲ್ಲ. ಇದನ್ನೇ KT ವೇಣುಗೋಪಾಲ್ ಸಿದ್ಧಿಸಿದರು ಎಂದು ತಿಳಿಸಿದ್ರು. ಪತ್ರಕರ್ತನಿಗೆ ದಾಕ್ಷಿಣ್ಯ ಇಲ್ಲ, ಕೂಡಲೂ ಸಹ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ ಇದು ವರದಿಗಾರನ ಲಕ್ಷಣ, ಒಬ್ಬ ಪತ್ರಕರ್ತನ ಲಕ್ಷಣ. KT ವೇಣುಗೋಪಾಲ್ ಬಹಳ ವರ್ಷಗಳಿಂದ ಅವರನ್ನು ಬಂದೆ, ಅವರ ಪರಿಚಿತರು. ನನಗೆ ಅವರು ಕೇವಲ ಪತ್ರಕರ್ತರು ಅಂತ ಪರಿಚಿತರಲ್ಲ, ಒಳ್ಳೆಯ ಬರಹಗಾರ, ಒಳ್ಳೆಯ ಲೇಖಕನೂ ಹೌದು, ಒಳ್ಳೆಯ ಕಥೆಗಾರನೂ ಹೌದು. ಅದರಿಂದ ಒಬ್ಬ ಒಳ್ಳೆಯ ಸಾಹಿತಿ, ಒಬ್ಬ ಒಳ್ಳೆಯ ಪತ್ರಕರ್ತನಾಗುವುದಕ್ಕೆ ಏನೇನೂ ಅದಕ್ಕೆ ಸಂದೇಹ ಇಲ್ಲ. ಇನ್ನೊಂದು ವಿಶೇಷ ಏನಿತ್ತು ಅಂದರೆ, ಪ್ರತಿ ವರ್ಷ ನಾನು ಇದನ್ನು ಹೇಳ್ಕೊಂಡು ಹೋಗ್ತೇನೆ. ಮುಂಬೈಯಲ್ಲಿ ಪತ್ರಿಕೆಗಳು ಇಲ್ಲದಿದ್ದಂತಹ ಸಮಯದಲ್ಲಿ, ಇಲ್ಲಿ ದೈನಿಕಗಳು ಇಲ್ಲದಿದ್ದಂತಹ ಸಮಯದಲ್ಲಿ ಮುಂಬಯಿಯ ವಿವರಗಳನ್ನು ಹೊರನಾಡಿಗೆ ಮುಟ್ಟಿಸುವಂತಹ
ಮಹಾ ದೊಡ್ಡ ಸಾಧನೆಯ ಕೆಲಸವನ್ನು KT ವೇಣುಗೋಪಾಲ್ ಮಾಡಿದರು. ಅಜಂತಾ ಕ್ಯಾಟರರ್ಸ್ ಮುಂಬೈ ಇದರ ಪ್ರವರ್ತಕ ಜಯರಾಮ್ ಬಿ ಶೆಟ್ಟಿ, ಶ್ರೀ ಚಿತ್ತಾರಿ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಸದಾರಾಮ್ ಎನ್ ಶೆಟ್ಟಿ, ಕಪಸಮ ಉಪಾಧ್ಯಕ್ಷ ರಂಗ ಎಸ್ ಪೂಜಾರಿ, ಶಿವಾ ಸಂಸ್ಥೆಯ ಡಾಕ್ಟರ್ ಶ್ರೀರಾಮ್ ಕೃಷ್ಣ ಭಂಡಾರಿ, ಬಂಟರ ಸಂಘ ಮುಂಬೈ ಅಧ್ಯಕ್ಷ ಚಂದ್ರಹಾಸ್ ಕೆ ಶೆಟ್ಟಿ, ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷ ಹರೀಶ್ ಜಿ ಯಾಬಿನ್, ಮಾಜಿ ಅಧ್ಯಕ್ಷರುಗಳಾದ ಚಂದ್ರಶೇಖರ್ ಎಸ್ ಪೂಜಾರಿ, ನಿತ್ಯಾನಂದ ಡಿ ಕೋಟ್ಯಾನ್, ಭಾರತ್ ಬ್ಯಾಂಕಿನ ನಿರ್ದೇಶಕ ಸೂರ್ಯಕಾಂತ್ ಜಯಸುವರ್ಣ, ಎನ್ಸಿಪಿ ಪಕ್ಷದ ಮುಂಬೈ ಉತ್ತರ ಮಧ್ಯ ಜಿಲ್ಲಾ ನಿರೀಕ್ಷಕ ಲಕ್ಷ್ಮಣ್ ಸಿ ಪೂಜಾರಿ ಚಿತ್ರಾಪು, ಯುವ ನೇತಾರ ನಿರಂಜನ್ ಎಲ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮುಂಬೈ.